ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಒಂದು ಗುಳ್ಳ ಗಸಿ ಮಾಡುವ ಅಂತಿದ್ದೀನಿ, ಅಂದರೆ ಗುಳ್ಳ ಗ್ರೇವಿ. ನಾನು ಮಾಡಿದ ಅಡುಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೋಗೋಣ, ವಿಡಿಯೋ ನೋಡೋಣ. ನೋಡಿ, ನಾನಿವತ್ತು ಗುಳ್ಳ ಸಿಂಪಲ್ಲಾಗಿ ಹೇಗೆ ಪದಾರ್ಥ ಮಾಡ್ಬೋದು ಅಂತ ತೋರಿಸಿಕೊಡ್ತಿದ್ದೇನೆ. ನಾನಿದು ಎಲ್ಲ ಗುಳ್ಳಗಳನ್ನು ಈ ರೀತಿ ಎರಡೆರಡು ಭಾಗ ಮಾಡಿಕೊಂಡು ಇದನ್ನು ನೋಡಿ, ಮಧ್ಯ ಎರಡು ಹೀಗೆ ಸ್ವಲ್ಪ ಸ್ವಲ್ಪ ಕೊಯ್ಕೊಂಡಿದ್ದೀನಿ. ಹಾಗೆ ಸಣ್ಣದು ಕಟ್ ಮಾಡಿದ್ದನ್ನ ಕೊಯ್ಲಿಲ್ಲ, ಹೀಗೆ ಅರ್ಧ ಇದ್ದದನ್ನ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಸ್ವಲ್ಪ ನೀರಲ್ಲಿ ಒಂದು 5-10 ನಿಮಿಷ ನೀರಲ್ಲಿ ಇಡಬೇಕಾಗ್ತದೆ. ಅಂದರೆ ಇದು ಗುಳ್ಳ ನೋಡಿ ಹೀಗೆ. ಅದಕ್ಕೆ ನೋಡಿ ಒಂದು 2 ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೇನೆ. ಸ್ಲೈಸ್ ಆಗಿ ಅಲ್ಲ, ಎಷ್ಟು ದೊಡ್ಡ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ರುಬ್ಬಿಕೊಳ್ಬೇಕು. ಅದಕ್ಕೆ ಮತ್ತು 2 ನೀರುಳ್ಳಿ, ಇದನ್ನು ಕೂಡ ಇದನ್ನು ರುಬ್ಬಿಕೊಳ್ತೇನೆ. ನೋಡಿ, ಒಂದು 5-6 ಮೆಣಸು, ಮತ್ತು ಅವರವರ ಖಾರಕ್ಕೆ ತಕ್ಕ 5-6-7 ಹಾಕ್ಬೋದು, ಎಷ್ಟು ಬೇಕಷ್ಟು. ಅಂದರೆ ಎಷ್ಟು ಬದನೆ ತಗೊಳ್ತೇವೆ ಅದಕ್ಕೆ. ಇದು ಹುರಿದ ಮೆಣಸು ಉಂಟು, ಒಂದು 6-7 ಮೆಣಸು ಉಂಟು. ಇದನ್ನು ನಾನು ಅದಕ್ಕೆ ಹಾಕ್ಕೊಂಡು ರುಬ್ಬಿಕೊಳ್ತೇನೆ. ಇದಕ್ಕೆ ತೆಂಗಿನಕಾಯಿ ಅಂತ ಹಾಕಲಿಕ್ಕಿಲ್ಲ. ಹಾಗೆಯೇ ನೋಡಿ, 1 ಸ್ಪೂನ್ ಧನಿಯಾ, ಇದನ್ನು ಅದಕ್ಕೆ ಸೇರಿಸ್ಕೊಳ್ತೇನೆ. ಈಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೇನೆ, ಒಂದು ಅರ್ಧ ಸ್ಪೂನ್ ಇಟ್ಟು. ಈಗ ಒಂದು ನೀರುಳ್ಳಿ, ಹಾಗೆ 1 2 3 4 ಎಸಳು ಬೆಳ್ಳುಳ್ಳಿ, 1 ಕಾಯಿ ಮೆಣಸನ್ನು ಒಟ್ಟಿಗೆ ಹಾಕ್ಕೊಳ್ತೇನೆ. ರುಬ್ಬಿದಂಥ ಟೊಮೆಟೊನ ಈಗ ಹಾಕ್ಕೊಳ್ತೇನೆ. ಹೀಗೆ ಸ್ವಲ್ಪ ಹುರ್ಕೊಳ್ಬೇಕು ಇದನ್ನು. ಈಗ ನಾವು ಮಸಾಲೆ ರುಬ್ಕೊಂಡಿದ್ದೇವಲ್ಲ, ಮೆಣಸು ಮತ್ತು ಧನಿಯಾ ಹಾಕಿ ಅದನ್ನು ಹಾಕ್ಕೊಳ್ತಿದ್ದೇನೆ. ಇದಕ್ಕೆ ಹಾಕಿ ಮಿಕ್ಸ್ ಆಗಬೇಕು ಸರಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸುವ. ಈಗ ನೋಡಿ ಕುದೀತಾ ಉಂಟಲ್ಲ, ಈಗ ಉಪ್ಪು ಸರಿ ಉಂಟು ನೋಡುವ. ಗ್ರೇವಿಗೆ ಸರಿ ಉಂಟು, ಆದರೆ ನಾವೀಗ ಗುಳ್ಳ ಹಾಕ್ಕೊಳ್ಳುವಾಗ ಸ್ವಲ್ಪ ಕಡಿಮೆ ಆಗಬಹುದು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಒಂದಿಷ್ಟು ಉಪ್ಪು ಹಾಕ್ಕೊಳ್ತೇನೆ. ಈಗ ನಾವು ಕಟ್ ಮಾಡಿಕೊಂಡಂಥ ಗುಳ್ಳನ್ನು ಅದಕ್ಕೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯಲಿಕ್ಕೆ ಬಿಡುವ. ಹೀಗೆ ಬೇಯಬೇಕು. ಹೀಗೆ ಮುಚ್ಚಳ ಮುಚ್ಚಿಟ್ರೇನು ತೆಗೆದು ನಾವು ಆಗಾಗ ಮಗ್ಸ್ತಾ ಇರಬೇಕಾಗ್ತದೆ. ಬೆಂದಿಲ್ಲ, ಸ್ವಲ್ಪ ಬೇಯಬೇಕು.
ಅರಶಿನ ಹಾಕ್ಕೊಳ್ತೇನೆ. ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತೇನೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡ್ರೆ ಈ ಗುಳ್ಳ ಎಲ್ಲ ಉಂಟಲ್ಲ ನಮಗೆ ಸ್ವಲ್ಪ ತಿನ್ನಲಿಕ್ಕೆ ಸಿಗೋದಿಲ್ಲ, ಅಷ್ಟು ಎಲ್ಲ ಕರಗಿ ಹೋಗ್ತದೆ. ಅದಕ್ಕೆ ಹೀಗೆ ದೊಡ್ಡ ದೊಡ್ಡದು ಮಾಡಿ ಹಾಕ್ಕೊಂಡ್ರೆ ಮಸಾಲೆನೂ ಚೆನ್ನಾಗಿ ಹೇಳ್ಕೊಳ್ತದೆ, ಗಸಿ ಕೂಡ ತುಂಬ ಚೆನ್ನಾಗಿರುತ್ತೆ, ಅದರದ್ದು ಗ್ರೇವಿ ಕೂಡ. ನಾವು ಹೀಗೆ ಒಂದು ಗಸಿ ಮಾಡಿಕೊಂಡ್ರೆ ಒಂದೇ ಪೀಸ್ ಸಾಕಾಗ್ತದೆ ಊಟ ಮಾಡಿ ಹೇಳುವಾಗ ನಮಗೆ, ಅಷ್ಟು ಚೆನ್ನಾಗಿರುತ್ತೆ. ಉಪ್ಪು, ಖಾರ, ಹುಳಿ, ಅದು ಹಾಕಿದ ಮಸಾಲೆಗಳೆಲ್ಲ ಅಂದರೆ ಗರಂ ಮಸಾಲ ಎಲ್ಲ ಹಾಕ್ಕೊಂಡಿದ್ದೀನಲ್ಲ, ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ. ತುಂಬ ಈ ಗುಳ್ಳದಲ್ಲೆಲ್ಲ, ಗುಳ್ಳ ಬದನೆ ಇದರಲ್ಲೆಲ್ಲ ತುಂಬ ಥರದ ಗ್ರೇವಿಗಳು ಮಾಡಬಹುದು. ಸಾರು ಮಾಡ್ಬೋದು, ಈ ಗ್ರೇವಿ ಮಾಡ್ಬೋದು, ಪಲ್ಯ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅದರಲ್ಲಿ ಒಂದು ಥರದ್ದು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಈಗ ಸಾಕನ್ನ ಮುಚ್ಚಿಡೋಣ. ಮುಚ್ಚಳ ಮುಚ್ಚಿ ಆಫ್ ಮಾಡಿಕೊಳ್ಳೋಣ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ರುಚಿಯಾಗಿದೆ ಅಂದರೆ ನೀವು ಒಮ್ಮೆ ಮಾಡಿಕೊಳ್ಬೇಕು. ಅಂದರೆ ಅದಕ್ಕೆ ತುಂಬ ಮಸಾಲೆ ಎಲ್ಲ ಬೇಕಾಗೋದಿಲ್ಲ, ಹಾಗಾಗಿ ಸಿಂಪಲಾಗಿ ಒಂದು ಮಾಡ್ಕೊಂಡಿದ್ದೇನೆ. ನೋಡಿ ತುಂಬ ಚೆನ್ನಾಗಿದೆ. ನೋಡಿ, ಮಾಡಿ ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಬಾಯ್.